ಸರ್ಕಾರ ಶಬರಿಮಲೆ ಐತಿಹಾಸಿಕ ಹಾಗೂ ಪರಂಪರೆಯನ್ನ ರಕ್ಷಿಸಲು ಕಟ್ಟುನಿಟ್ಟಿನ ಕಾನೂನು ರೂಪಿಸಬೇಕು ಎಂದು ರಾಷ್ಟ್ರೀಯ ಹಿಂದೂ ಆಂದೋಲನಕಾರ ವಿಜಯ್ ಕುಮಾರ್ ಆಗ್ರಹಿಸಿದ್ದಾರೆ. ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಪರಂಪರೆ ಕಾಪಾಡಲು ಕಾನೂನು ರೂಪಿಸುವಂತೆ ಹಾಗೂ ಚಿತ್ರನಟಿ ಸನ್ನಿ ಲಿಯೋನ್ ಅವರನ್ನ ವೀರಮಾದೇವಿ ಚಲನಚಿತ್ರದಿಂದ ನಿಷೇಧಿಸಬೇಕು ಎಂದು ಒತ್ತಾಯಿಸಿ ಹಿಂದೂ ಜನಜಾಗೃತಿ ಸಮಿತಿ ಹಾಗೂ ಹಿಂದೂ ಆಂದೋಲನದ ಸಮಿತಿಯು ಅಜ್ಜರಕಾಡಿನ ಸೈನಿಕ ಸ್ಮಾರಕದ ಬಳಿ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಯಿತು. ಈ ಪ್ರತಿಭಟನೆಯಲ್ಲಿ ಮಾತನಾಡಿದ ವಿಜಯ್ ಕುಮಾರ್ ಅವರು ಸನಾತನ ಧರ್ಮ ಆಚಾರ ವಿಚಾರ ಗ್ರಂಥಗಳ ಮೇಲೆ ನಾಸ್ತಿಕರಿಂದ ನಿರಂತರವಾದ ದೌರ್ಜನ್ಯ ನಡೆಯುತ್ತಿದೆ. 12 ವರ್ಷ ಮೇಲ್ಪಟ್ಟ ಮತ್ತು 50 ವರ್ಷದೊಳಗಿನ ಮಹಿಳೆಯರಿಗೆ ಶಬರಿಮಲೆ ದೇವಸ್ಥಾನ ಪ್ರದೇಶ ನಿಷಿದ್ಧ ಎನ್ನುವ ಪರಂಪರೆ ಇದೆ. ಆದರೆ ಭಕ್ತರಲ್ಲದ ಕೆಲ ವ್ಯಕ್ತಿಗಳು ದೇಗುಲದ ಧಾರ್ಮಿಕ ನಂಬಿಕೆಗಳನ್ನ ಹಾಳು ಮಾಡುವ ವ್ಯವಸ್ಥಿತ ಷಡ್ಯಂತ್ರ ನಡೆಸುತ್ತಿದ್ದಾರೆ ಎಂದು ಆರೋಪಿಸಿದರು. ತೃಪ್ತಿ ದೇಸಾಯಿಯಂತಹ ವಿಚಾರವಾದಿ ನಾಸ್ತಿಕರು ದೇಗುಲದ ಒಳಗೆ ಪ್ರವೇಶ ಬಯಸಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮೊರೆ ಹೋಗಿರುವುದರಿಂದ ಕೋರ್ಟ್ ಮಹಿಳೆಯರಿಗೆ ಪ್ರವೇಶ ಮಾಡುವ ಆದೇಶ ನೀಡಿದೆ. ಇದು ಬಹುಸಂಖ್ಯಾತರಿಗೆ ನೋವು ತಂದಿದೆ ಎಂದು ವಿಷಾದ ವ್ಯಕ್ತಪಡಿಸಿದರು. ಶಬರಿಮಲೆ ಕ್ಷೇತ್ರದ ಪ್ರವೇಶಕ್ಕೆ ಅವಕಾಶ ನೀಡಬೇಕಂತ ಹೇಳಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗ್ತಾಳೆ ಬಂಧುಗಳೇ. ಇವರಿಗೆ ಹಿಂದೂ ಧರ್ಮದ ಮೇಲೆ ಹಿಂದೂ ಮಹಿಳೆಯರ ಮೇಲೆ ಅಷ್ಟೊಂದು ಕಾಳಜಿ ಇದ್ದಿದ್ರೆ ಬಂಧುಗಳೇ, ಮಹಿಳೆಯರಿಗೆ ಎಷ್ಟೋ ಬೇರೆ ಸಮಸ್ಯೆಗಳಿದೆ. ನಮ್ಮ ದೇಶದಲ್ಲಿ ಎಷ್ಟೋ ಹೆಣ್ಮಕ್ಳು ಇವತ್ತು ಲಕ್ಷಾಂತರ ಹೆಣ್ಮಕ್ಳು ಅಂತ ಹೇಳ್ಬೋದು ಇವತ್ತು ಮತಾಂಧರ ಲವ್ ಜಿಹಾದ್ಗೆ ಬಲಿಯಾಗ್ತಾ ಇದ್ದಾರೆ. ಇದು ಈ ತೃಪ್ತಿ ದೇಸಾಯಿಗೆ ಯಾವುದು ಕಾಣುವುದಿಲ್ಲ ಬಂಧುಗಳೇ. ಇವತ್ತು ಪ್ರತಿದಿನ ಇವತ್ತು ಮಹಿಳೆಯರ ಮೇಲೆ ಅತ್ಯಾಚಾರಗಳಾಗ್ತಾ ಇದೆ. ಆದ್ರೆ ಇದು ತೃಪ್ತಿ ದೇಸಾಯಿಗೆ ಕಾಣೋದಿಲ್ಲ. ಆದ್ರೆ ಇವತ್ತು ಯಾವುದೋ ಒಂದು ಹೆಸರು ಪಡಿಬೇಕು. ಇವತ್ತು ಹೆಸರು ಪಡಿಬೇಕಾದ್ರೆ ಇವತ್ತು ನಮ್ಮ ದೇಶದಲ್ಲಿ ಹಿಂದೂ ಧರ್ಮದ ಮೇಲೆ ನಮ್ಮ ಹಿಂದೂರ ಮೇಲೆ ಅಥವಾ ಹಿಂದೂ ಸಂಘಟನೆಗಳ ಮೇಲೆ ಇವತ್ತು ಮಾತಾಡಿದ್ರೆ ಅದರ ವಿರುದ್ಧ ಮಾತಾಡಿದ್ರೆ ಇವತ್ತು ಅವರಿಗೆ ದೊಡ್ಡ ಸ್ಥಾನ ಸಿಗ್ತದೆ. ಇನ್ನು ಹಿಂದೂ ಜನಜಾಗೃತಿ ವೇದಿಕೆಯ ನವೀನ್ ಕುಮಾರ್, ಶ್ರೀನಿವಾಸ್, ರಮೇಶ್, ವಿಶ್ವನಾಥ ಉಪಸ್ಥಿತರಿದ್ದರು. ಹೋರಾಟ ಮಾಡುವವರ ಮೇಲೆ ಅಪರಾಧವನ್ನು ದಾಖಲಿಸುವ ಕೇರಳ ಸರ್ಕಾರ ತುತ್ತಿರುವ ಹಿಂದೂ ದ್ರೋಹಿಗಳಿಗೆ ಹಿಂದೂ ಭಕ್ತರಿಗೆ ಲಾಠಿ ಪ್ರಹಾರ ಮಾಡುವ ಕೇರಳದ ಪೊಲೀಸ್